ಈ ತುಂಬಲೆ ಬೇಕಾಗಲ್ಲ ಈಗ ಅಲರ್ಟ್ಸ್ ಬೇಡ ಅದ್ಯಾರು ಮಧ್ಯದಲ್ಲಿ ಮೂವರು ಇವರನ್ನು ನೋಡಿ ಕವರ್ ನೋಡಿ
ಎಲ್ಲರಿಗೂ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವಂದನೆಗಳು ಅವರಿಗೆ. ಅದೇ ರೀತಿ ಈಗಿನ ಭೋಜನ ವ್ಯವಸ್ಥೆಗೆ ಒಂದಷ್ಟು ಪಾತ್ರೆಗಳ ವ್ಯವಸ್ಥೆಯನ್ನು ಮಾಡಿದಂತ ಶ್ರೀ ಮಂಜುನಾಥ ಭಟ್ಟಿಯವರ ಇವರಿಗೂ ಸಂಕಲನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಮೂಲಕ ಸುಡುಮಟ್ಟಿನ ಪ್ರದರ್ಶನ ತದನಂತರ ಭೋಜನ ಪ್ರಸಾದ ನೀಡುತ್ತಿದೆ. ಕೊನೆ ಈ ಒಂದು ಸುಡುಮಟ್ಟಿನ ವೀಕ್ಷಣೆಯನ್ನ ಮಾಡಬೇಕಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.